ಪಾವಂಜಿ ಜ್ಞಾನಶಕ್ತಿ ಸುಬ್ರಹ್ಮಣ್ಯ ಸ್ವಾಮಿ ದೇವಳದ ವಠಾರದ ಬಾಕಿ ಮಾರುಕಟ್ಟೆಯಲ್ಲಿ 10ನೇ ವರ್ಷದ ತುಳುನಾಡ ಕೃಷಿ ಜನಪದೋತ್ಸವ ಸಮಾರಂಭ ನಡೆಯಿತು. ಕೃಷಿ ಜನಪದೋತ್ಸವಕ್ಕೆ ಪಾವಂಜಿ ಶ್ರೀ ಸುಬ್ರಹ್ಮಣ್ಯ ದೇವಳದಲ್ಲಿ ವಿಶೇಷ ಪ್ರಾರ್ಥನೆ ನಡೆದು ಕ್ರೀಡೋತ್ಸವ ನಡೆಯುವ ಬಾಕಿಮಾರು ಗದ್ದೆಗೆ ದೇವರ ತೀರ್ಥ ಹಾಗೂ ಹಿಂಗಾರ ಹಾಕುವ ಮೂಲಕ ದೇವಳದ ಧರ್ಮದರ್ಶಿ ಡಾ ನಿರಂಜನ್ ಭಟ್ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಅನಂತರ ಮುಲ್ಕಿ ಮೂಡಬಿದ್ರೆ ಶಾಸಕ ಉಮನಾಥ್ ಖೋಟಿಯನವರು ಮಾತನಾಡಿ, ಕೆಸರಿನಿಂದಲೇ ನಮ್ಮ ಹಿರಿಯರು ಬದುಕಿದ್ದು ಮಾತ್ರವಲ್ಲದೆ ನಮ್ಮನ್ನ ಬೆಳೆಸಿದ್ದಾರೆ ಎಂದು ಹೇಳಿದರು. ಈ ಬಾಕಿ ಮಾರ್ಗ ಕೆಸರದ ಗುರುನು ಆಯೋಜನೆ ಮಾಡಿದ್ರೆ ಈ ಬೇತೆ ಬೇತೆ ದಿಕ್ಕದ ಜನಕ್ಕೂ ಬಂದದ್ದು ಒಂಜಿ ತಮ್ಮ ಶಕ್ತಿ ಪ್ರದರ್ಶನ ಮಾಡ್ಕೋಣ ಬಕ್ಕೊಂಜಿ ತಮಿಳತ್ತಿನ ಪ್ರತಿಭೆನ ತಲುಪವನಂಚಿನ ರಡ್ನೆ ಕೃಷಿ ಬದುಕಲು ಕೆಸರನ್ನು ತುಂಬಿಕೊಂಡ ಕೆಸರ ಪುಂಚಿಂಡ ದಾದ ಆಪಿನ ದಾದ ಆಪನದ ಮಾರ್ಗದ ಬಗ್ಗೆ ಮಾಹಿತಿ ಕೊಡ್ಕೊಂಡಂಚಿನ ಮಲ್ಲ ಕಾರ್ಯಕ್ರಮ ಇನಿ ಏಪಲ ನಮ್ಮ ಮೇಕೆ ಚೂಡು ಕೆಸರ ನಮ್ಮ ನೀರಿಗೆ ನೀರ್ದಾಡಬಹುದು ಬೇಕಿದ್ದು ಬರ್ಪ ಅಣ್ಣ ಇನಿ ಕೆಸರೇ ನಮ್ಮ ಇಡೀದಿನ ಗೊಬ್ಬಂದಿಲ್ಲ ಕಾರಣ ಹೆಚ್ಚಿನ ಕೆಂಡ ಕೈ ಕೆಸರಾದರೆ ಬಾಯಿ ಮೊಸರು ಈ ಉತ್ಸವದಲ್ಲಿ ಮೊದಲ ದಿನದಲ್ಲಿ ಶಾಲಾ ವಿದ್ಯಾರ್ಥಿಗಳಿಗೆ, ಎರಡನೇ ದಿನದಲ್ಲಿ ಸಾರ್ವಜನಿಕ ವಿಭಾಗದಲ್ಲಿ ಪುರುಷರು ಮಹಿಳೆಯರಿಗೆ ಸ್ಪರ್ಧೆ ನಡೆಯಿತು. ಕೆಸರುಗದ್ದೆ ಓಟ, ಹಿಮ್ಮುಖ ಓಟ, ಹಗ್ಗಜಗ್ಗಾಟ, ತುಳು ಜನಪದ ಧ್ವನಿ ಸುರುಳಿಗೆ ನೃತ್ಯ ಸ್ಪರ್ಧೆಗಳು ನಡೆದವು. ಉತ್ಸಾಹದಿಂದ ಒಟ್ಟು 15 ವಿವಿಧ ಶಾಲೆಯಿಂದ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ವಿಭಾಗದಲ್ಲಿ ಸುಮಾರು 980 ವಿದ್ಯಾರ್ಥಿಗಳು ಮತ್ತು 106 ಸಾರ್ವಜನಿಕರು ಈ ಕ್ರೀಡೋತ್ಸವದಲ್ಲಿ ಪಾಲ್ಗೊಂಡರು. ಸಾರ್ವಜನಿಕರ ವಿಭಾಗದಲ್ಲಿ ಒಟ್ಟು 27 ತಂಡಗಳು ಹಗ್ಗಜಗ್ಗಾಟದಲ್ಲಿ ಪಾಲ್ಗೊಂಡವು. ನಿಶಾಂತ್, V4 ನ್ಯೂಸ್ 24/7 ಮುಲ್ಕಿ.